CWFI जिंदाबाद, CWFI जिंदाबाद, इंकिलाब जिंदाबाद, इंकिलाब जिंदाबाद, DYFI जिंदाबाद, DYFI जिंदाबाद, ऐक्य शक्ति जिंदाबाद, ಐಕ್ಯ ಶಕ್ತಿ जिंदाबाद, ನಮ್ಮಯ ಸ್ಥಳದಲ್ಲಿ ಮನೆಯನ್ನು ಕಟ್ಟಲು, ನಮ್ಮಯ ಸ್ಥಳದಲ್ಲಿ ಮನೆಯನ್ನು ಕಟ್ಟಲು, ನಮ್ಮಯ ಸ್ಥಳದಲ್ಲಿ ಮನೆಯನ್ನು ಕಟ್ಟಲು, ನಮ್ಮಯ ಸ್ಥಳದಲ್ಲಿ ಮನೆಯನ್ನು ಕಟ್ಟಲು, ಊರಿನ ಮರಳು ದೊರಕುವುದಿಲ್ಲ, ಊರಿನ ಮರಳು ದೊರಕುವುದಿಲ್ಲ, ಊರಿನ ಮರಳು ದೊರಕುವುದಿಲ್ಲ, ಊರಿನ ಮರಳು ದೊರಕುವುದಿಲ್ಲ, ಕಟ್ಟಡಗಳನ್ನು ಕಟ್ಟಲಿಕ್ಕಾಗಿ, ಕಟ್ಟಡಗಳನ್ನು ಕಟ್ಟಲಿಕ್ಕಾಗಿ, ಕಟ್ಟಡಗಳನ್ನು ಕಟ್ಟಲಿಕ್ಕಾಗಿ ಕಟ್ಟಡಗಳನ್ನು ಕಟ್ಟಲಿಕ್ಕಾಗಿ ನಮಗೆ ಮರಳು ದೊರಕುವುದಿಲ್ಲ, ನಮಗೆ ಮರಳು ದೊರಕುವುದಿಲ್ಲ, ನಮಗೆ ಮರಳು ದೊರಕುವುದಿಲ್ಲ, ನಮಗೆ ಮರಳು ದೊರಕುವುದಿಲ್ಲ, ಸರ್ಕಾರದ ಅನುಮತಿ ಇಲ್ಲ. ಸರ್ಕಾರದ ಅನುಮತಿ ಇಲ್ಲ. ಇಂಕಿಲಾಬ್ ಜಿಂದಾಬಾದ್, ಇಂಕಿಲಾಬ್ ಜಿಂದಾಬಾದ್, DYFI ಜಿಂದಾಬಾದ್, DYFI ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, CWFI ಜಿಂದಾಬಾದ್. CWFI ಜಿಂದಾಬಾದ್. ಸಂಸದರೊಂದು ಹೇಳಿದ ಮಾತು, ಸಂಸದರೊಂದು ಹೇಳಿದ ಮಾತು, ಸಂಸದರೊಂದು ಹೇಳಿದ ಮಾತು, ಸಂಸದರೊಂದು ಹೇಳಿದ ಮಾತು, 2,000 ರೂಪಾಯಿ ಕೊಟ್ಟರೆ, 2,000 ರೂಪಾಯಿ ಕೊಟ್ಟರೆ, 2,000 ರೂಪಾಯಿ ಕೊಟ್ಟರೆ 2,000 ರೂಪಾಯಿ ಕೊಟ್ಟರೆ ಒಂದು ಲೋಡನ್ನು ಮರಳನ್ನು ಒಂದು ಮರಳನ್ನು ಕೊಡುವ, ಒಂದು ಲೋಡನು ಮರಳನ್ನು ಕೊಡುವ, ಒಂದು ಲೋಡು ಮರಳನ್ನು ಕೊಡುವ ಒಂದು ಲೋಡು ಮರಳನ್ನು ಕೊಡುವ ಆಶ್ವಾಸನೆಗಳು ಬರಲೇ ಇಲ್ಲ, ಆಶ್ವಾಸನೆಯೂ ಬರಲೇ ಇಲ್ಲ, ನಮ್ಮಯ ಊರಿಗೆ ಬರಲೇ ಇಲ್ಲ, ನಮ್ಮಯ ಊರಿಗೆ ಬರಲೇ ಇಲ್ಲ, ನಮ್ಮಯ ಊರಿಗೆ ಬರಲೇ ಇಲ್ಲ. ನಮ್ಮಯ ಊರಿಗೆ ಬರಲೇ ಇಲ್ಲ. ಇಂಕಿಲಾಬ್ ಜಿಂದಾಬಾದ್, ಇಂಕಿಲಾಬ್ ಜಿಂದಾಬಾದ್, DYFI ಜಿಂದಾಬಾದ್, DYFI ಜಿಂದಾಬಾದ್, CWFI ಜಿಂದಾಬಾದ್. CWFI ಜಿಂದಾಬಾದ್. ಕಟ್ಟಡ ನಿರ್ಮಾಣ ಕೆಲಸಗಳೆಲ್ಲ, ಕಟ್ಟಡ ನಿರ್ಮಾಣ ಕೆಲಸಗಳೆಲ್ಲ, ಕಟ್ಟಡ ನಿರ್ಮಾಣ ಕೆಲಸಗಳೆಲ್ಲ ಕಟ್ಟಡ ನಿರ್ಮಾಣ ಕೆಲಸಗಳೆಲ್ಲ, ದುಡಿಯುತ್ತಿರುವ ಕಾರ್ಮಿಕ ವರ್ಗ, ದುಡಿಯುತ್ತಿರುವ ಕಾರ್ಮಿಕ ವರ್ಗ, ದುಡಿಯುತ್ತಿರುವ ಕಾರ್ಮಿಕ ವರ್ಗ, ದುಡಿಯುತ್ತಿರುವ ಕಾರ್ಮಿಕ ವರ್ಗ, ಉದ್ಯೋಗವಿಲ್ಲದೆ ಒದ್ದಾಡುತ್ತಿರುವರು, ಉದ್ಯೋಗವಿಲ್ಲದೆ ಒದ್ದಾಡುತ್ತಿರುವರು, ಉದ್ಯೋಗವಿಲ್ಲದೆ ಒದ್ದಾಡುತ್ತಿರುವರು. ಉದ್ಯೋಗವಿಲ್ಲದೆ ಒದ್ದಾಡುತ್ತಿರುವರು. ಜಿಲ್ಲೆಯ ಶಾಸಕ ಸಂಸದರೇ, ಜಿಲ್ಲೆಯ ಶಾಸಕ ಸಂಸದರೇ, ಜಿಲ್ಲೆಯ ಶಾಸಕ ಸಂಸದರೇ, ಜಿಲ್ಲೆಯ ಶಾಸಕ ಸಂಸದರೇ, ನಿರ್ಮಾಣ ಕೆಲಸಕ್ಕೆ ಮರಳನ್ನು ಕೊಟ್ಟು, ನಿರ್ಮಾಣ ಕೆಲಸಕ್ಕೆ ಮರಳನ್ನು ಕೊಟ್ಟು, ನಿರ್ಮಾಣ ಕೆಲಸಕ್ಕೆ ಮರಳನ್ನು ಕೊಟ್ಟು ನಿರ್ಮಾಣ ಕೆಲಸಕ್ಕೆ ಮರಳನ್ನು ಕೊಟ್ಟು ಕಾರ್ಮಿಕ ವರ್ಗವ ರಕ್ಷಿಸಿರಿ, ಕಾರ್ಮಿಕ ವರ್ಗವ ರಕ್ಷಿಸಿರಿ, ಕಾರ್ಮಿಕ ವರ್ಗವ ರಕ್ಷಿಸಿರಿ. ಕಾರ್ಮಿಕ ವರ್ಗವ ರಕ್ಷಿಸಿರಿ. ಇಂಕಿಲಾಬ್ ಜಿಂದಾಬಾದ್, ಇಂಕಿಲಾಬ್ ಜಿಂದಾಬಾದ್, DYFI ಜಿಂದಾಬಾದ್, DYFI ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, CWFI ಜಿಂದಾಬಾದ್. CWFI ಜಿಂದಾಬಾದ್. ಜಿಲ್ಲಾಡಳಿತದ ಅಧಿಕಾರಿಗಳೇ, ಜಿಲ್ಲಾಡಳಿತ ಅಧಿಕಾರಿಗಳೇ, ಜಿಲ್ಲಾಡಳಿತದ ಅಧಿಕಾರಿಗಳೇ, ಜಿಲ್ಲಾಡಳಿತ ಅಧಿಕಾರಿಗಳೇ, ಸ್ಥಳೀಯವಾಗಿ ಮನೆಯನ್ನು ಕಟ್ಟಲು, ಸ್ಥಳೀಯವಾಗಿ ಮನೆಯನ್ನು ಕಟ್ಟಲು, ಸ್ಥಳೀಯವಾಗಿ ಮನೆಯನ್ನು ಕಟ್ಟಲು, ಸ್ಥಳೀಯವಾಗಿ ಮನೆಯನ್ನು ಕಟ್ಟಲು, ಕಡಿಮೆ ದರದಲ್ಲಿ ಮರಳನ್ನು ಕೊಟ್ಟು, ಕಡಿಮೆ ದರದಲ್ಲಿ ಮರಳನ್ನು ಕೊಟ್ಟು, ಕಡಿಮೆ ದರದಲ್ಲಿ ಮರಳನ್ನು ಕೊಟ್ಟು ಕಡಿಮೆ ದರದಲ್ಲಿ ಮರಳನ್ನು ಕೊಟ್ಟು ಮನೆಯನ್ನು ಕಟ್ಟಲು ಸಹಕರಿಸಿ, ಮನೆಯನ್ನು ಕಟ್ಟಲು ಸಹಕರಿಸಿ, ಕಟ್ಟಡಗಳನ್ನು ನಿರ್ಮಿಸಲು ಸಹಕರಿಸಿ. ಕಟ್ಟಡಗಳನ್ನು ನಿರ್ಮಿಸಲು ಸಹಕರಿಸಿ. ಇಂಕಿಲಾಬ್ ಜಿಂದಾಬಾದ್, ಇಂಕಿಲಾಬ್ ಜಿಂದಾಬಾದ್, DYFI ಜಿಂದಾಬಾದ್, DYFI ಜಿಂದಾಬಾದ್, CWFI ಜಿಂದಾಬಾದ್. CWFI ಜಿಂದಾಬಾದ್. ನಮ್ಮಯ ಸ್ಥಳದಲ್ಲಿ ಮನೆಯನ್ನು ಕಟ್ಟಲು, ನಮ್ಮ ಹೆಸರಲ್ಲಿ ಮನೆಯನ್ನು ಕಟ್ಟಲು ಊರಿನ ಮರಳು ದೊರಕುವುದಿಲ್ಲ, ಊರಿನ ಮರಳು ದೊರಕುವುದಿಲ್ಲ. ಕಡಿಮೆ ದರದಲ್ಲಿ ಮರಳು ಪೂರೈಕೆ ಮಾಡಲು ಸರ್ಕಾರವನ್ನು ಒತ್ತಾಯಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಅತ್ಯುತ್ತಮ ಸಭೆಯನ್ನು ನಾವು ಹಮ್ಮಿಕೊಂಡಿರುತ್ತೇವೆ. ಈ ಒಂದು ಸಭೆಯಲ್ಲಿ DYFIನ ಉಳ್ಳಾಲ ವಲಯ ಉಪಾಧ್ಯಕ್ಷರಾದಂತಹ ಅಶ್ರಫ್ ಕೇಸಿರೋಡ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ CWFIನ ಉಳ್ಳಾಲ ವಲಯ ಅಧ್ಯಕ್ಷರಾದ ಜನಾರ್ದನ್ ಗುಪ್ತಾರವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ CWFI ಉಳ್ಳಾಲ ವಲಯ ಸಮಿತಿಯ ಕಾರ್ಯದರ್ಶಿಯಾದಂತಹ ಸಂಗ್ರಾಸ್ ಬಿಲಾರ್, ಹಾಗೆಯೇ ಉಪಾಧ್ಯಕ್ಷರಾದ ರಾಮಚಂದ್ರ ಹಜೀರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ CWFI ಅರೇಕಲ ಗ್ರಾಮ ಸಮಿತಿ ಇದರ
ಅಧ್ಯಕ್ಷರಾದ ಸುಂದರ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಡಿವೈಎಫ್ಐನ ಉಳ್ಳಾಲ ಅರೇಕಲ ಗ್ರಾಮ ಸಮಿತಿಯ ಅಧ್ಯಕ್ಷರಾದ ನಿಜಾಮ್ ಅರೇಕಲ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ CWFIನ ಅರೇಕಲ ಗ್ರಾಮ ಸಮಿತಿಯ ಮುಖಂಡರಾದಂತಹ ಎವರಿಸ್ಟ್ನ ಸತ್ತಾರು ಬಜಪಾಡಿ ತಿಮ್ಮನಪ್ಪನಿ ಮುಖಂಡರು ಇವರೆಲ್ಲರನ್ನು ಸ್ವಾಗತಿಸುತ್ತಾ, ಹಾಗೆಯೇ ಅರೇಕಲ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರಾದಂತಹ ಅಶ್ರಫ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ತಮ್ಮ ಮುಖಂಡರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಸೇರಿದ ಎಲ್ಲರನ್ನು ಸ್ವಾಗತಿಸುತ್ತಾ ಒಂದು ಅದ್ಭುತಾಯ ಸಭೆಯನ್ನು ಉದ್ದೇಶಿಸಿ DWFIನ ಉಳ್ಳಾಲ ವಲಯ ಕಾರ್ಯದರ್ಶಿಯಾದಂತಹ ಚಂದ್ರರಾಜ್ ಕುಲಾರ್ ಅವರು ಮಾತನಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತೀನಿ. ಈ ಸಭೆಗೆ ಭಾಗವಹಿಸುವ ಪುನಃ DFIದ ಉಳ್ಳಾಲ ವಲಯದ ಅಧ್ಯಕ್ಷರಾಯನ ಅಶ್ರಫ್ ಕೇಸರಡ್ ಅವರೇ, ಅಂಚನೆ ನಮ್ಮ ಅರೇಕಲ ಗ್ರಾಮ ಸಮಿತಿಯ CWFIದ ಗ್ರಾಮ ಸಮಿತಿಯ ಅಧ್ಯಕ್ಷರಾಯನ ಸುಂದರ್ ಸಾಲೆನ್ರೆ, DFIದ ಅಧ್ಯಕ್ಷರಾಯನ ನಿಜಾಮ್ ಬೊಕ್ಕ ಕಾರ್ಮಿಕ ಮುಖಂಡರಾಯನ ನಮ್ಮ ರಫೀಕ್ ಅರೇಕಲರೆ, ಉಳ್ಳಾಲ ವಲಯದ DFIದ ಅಂಚನೆ ಮುಖಂಡರಾಯನ ನಮ್ಮ ಅಶ್ರಫ್ ಅರೇಕಲರೆ, ಉಳ್ಳಾಲದ CWFIದ ವಲಯದ ಅಧ್ಯಕ್ಷರಾಯನ ಜನರ ಗೊತ್ತಾರೆ, ಉಪಾಧ್ಯಕ್ಷರಾಯನ ರಾಮಚಂದ್ರರೇ, ಇದರ ಮಾತುಗಳ ಭಾಗವಹಿಸಿಕೊಂಡು ಈ ಕಟ್ಟಡ ಕಾರ್ಮಿಕರಿಗೆ ವೈಯಕ್ತಿಕ ನೆಟ್ಟಡೆ ಇದು ಗ್ರಾಮ ಸಮಿತಿಯಲ್ಲಿ ಹಕ್ಕೊತ್ತಾಯ ಸಭೆ ಬಂದೊಂದು ಇದು ಇಡೀ ಜಿಲ್ಲೆಗೆ ಸಂಬಂಧಿಸಿದ ಸಮಸ್ಯೆ. ಇಡೀ ಜಿಲ್ಲೆಗೆ ಪೊಯ್ಯ ತಿಕ್ಕಂದ್ರೆ ನವಂಬರ್ ಪೊಯ್ಯ ಎಲ್ಲ ನವಂಬರ್ಗೆ 1 ವರ್ಷ ಆಪುಂಡು. 1 ವರ್ಷದ ನೆಟ್ಟಡೆ ಇಡೀ ಗ್ರಾಮಗೂ ಅವಡೆ ಇಡೀ ಜಿಲ್ಲೆಗೆ ಪೊಯ್ಯ ಇಜ್ಜಿ ಮಮ್ಮಲ್ని ನೆಟ್ಟಡೆ ಉಡುಪಿಡ್ಲ ಬಾರಿ ಮಲ್ಲ ಒಂಜಿ ಧರಣಿ ಅಂಚನೆ ಪ್ರತಿಭಟನೆ ಮಾಡ್ತೇವೆ. ಆಂಡಲ ಉಡುಪಿಡು ಐಕೊಂದು ಸರಿಯಾದ ನೀತಿ ದಿವಸದ ಮಿತ್ತು ಪೊಯ್ಯ ಸ್ಟಾರ್ಟ್ ಆಗ್ತದೆ. ಆಂಡಲ ದಕ್ಷಿಣ ಕನ್ನಡ ಜಿಲ್ಲೆಡೆ 7 ಶಾಸಕರು ಅಂಚನೆ ನಿರಂತರವಾದ ಇತ್ತದ ಸಂಸದರು ಅಕ್ಕಲೈಕೆ ಸರಿಯಾದ ಒಂಜಿ ಸರ್ಕಾರದ ಮಿತ್ತು ಗಮನಕನ ಒಂದೇ ಸರಿಯಾದ ದಕ್ಷಿಣ ಕನ್ನಡ ಜಿಲ್ಲೆಗೆ ಸರಿಯಾದ ಪೊಯ್ಯ ತಿಕ್ಕದ ಕಾರಣನೇ ಈ ಶಾಸಕರಿಲ್ಲ, ಈ ಸಂಸದರಿಲ್ಲ ಶಾಸಕರಿಲ್ಲ ಬಾಕಿ ಪೂರ್ವ ಚಟುವಟಿಕೆಯಲ್ಲಿ ಭಾಗವಹಿಸುವರೆ. ಒಂಜಿ ಈ ಕೊರೋನಾದ ಸಂದರ್ಭಡು ಅಲ್ಪ ಒಂಜಿ ಕಡಿಮೆ ಪರ್ಸೆಂಟ್ ಇಲ್ಲು ಕಟ್ಟದು ಜೀವನ ಮಂತೊಂದು ಮಾರ್ಪನ ಕಟ್ಟಡ ಕಾರ್ಮಿಕರಿಗೆಲ್ಲ ತನ್ನ ಕಚ್ಚಾ ವಸ್ತುವಿನ ಪೊಯ್ಯ ತಿಕ್ಕಂದೆ ಭಾರಿ ಒಂಜಿ ದುಸ್ಥಿತಿವಾದುಲ್ಲೇರು. ಕಟ್ಟಡ ಕಾರ್ಮಿಕರು ಹಲವಾರು ರೀತಿಯಲ್ಲಿ ತನ್ನ ಬ್ಯಾಲೆಯನ್ನು ಪುರ ಕಲಗೊಳ್ಳುವುದು ಅಲ್ಪ ಕಲ್ಲು ತಿಕ್ಕಂದೆ ಕಲ್ಲದ ಬಾಪ್ತುಲ ಈ ಪ್ರದೇಶದ ನಾಗರಿಕರನ್ನ ಒಕ್ಕೂಟದ ಸೇರಿದು ಕಲ್ಲದ ತಿಕ್ಕಂದ ಸ್ಥಿತಿ ಮಂತೊಂದುಲ್ಲೇರು. ನೇಕುಪುರ ಕುಮ್ಮಕ್ಕೆ ಈ ಒಂದು ರಾಜ್ಯ ಸರ್ಕಾರಕ್ಕೆ ಸರಿಯಾದ ಒಂದು ಗಮನ ಮುಟ್ಟುನ ಅಂಚಿನ ಸ್ಥಿತಿ ಈ 7 ಶಾಸಕರೆಲ್ಲ ಮನ್ಪುಜರು 7 ಶಾಸಕರನ್ನ ಒಟ್ಟಿಗೆಲ್ಲ ಸಂಸದರು ಕುತಂತ್ರದ ಮೆತ್ತು ಇಡೀ ಜಿಲ್ಲೆಗೆ ಪಯ್ಯ ತಿಕ್ಕಂದ ರೀತಿದೆ ಮಂತೊಂದುಲ್ಲೇರು. ಅವಳು ಇನಿಕಲ ಫೈಲ್ DC ಕಚೇರಿ ಉಂಡು. DC ಕಚೇರಿ ಮನಸ್ಸು ಮಂತ ನಡ 2 ದಿನ ತಲೆ ಪಯ್ಯ ತಿಕ್ಕುನ ಸಾಮರ್ಥ್ಯ ಈ DCಗೆ ಉಂಡು. DCಗೆ ಸಾಮರ್ಥ್ಯವಾದ ಮನ್ಪುನ ಶಕ್ತಿ ಉಂಡು. ಹಣ ಶಕ್ತಿಯನ್ನು ಕುಂಠಿತವಾದ ಮನ್ಪುಣಿ 7 ಶಾಸಕರಿಲ್ಲ ಸಂಸದರಿಲ್ಲ ಆಯ್ಕೆ ಸರಿಯಾದ ಹಕ್ಕೊತ್ತಾದ ಸಭೆ ಮಂತೊಂದು ಗ್ರಾಮ ಚಾವಣಿದೆ. ಇದು ಸಾಂಕೇತಿಕವಾದ ವಿಷಯ. ಈ ಸಾಂಕೇತಿಕವಾದ ವಿಷಯವನ್ನು ಇಡೀ ಜಿಲ್ಲಾ ಮಟ್ಟದ ಕಾಣುತ್ತದೆ. ರಾಜ್ಯ ಸರ್ಕಾರದ ಗಮನ ನೆಟ್ಟಡೆ ಇಡೀ DFIಲ CWFIಲ ನಿರಂತರವಾದ ಹೋರಾಟ ಮತ್ತೊಂದು ಕಟ್ಟಡ ಕಾರ್ಮಿಕರು ಕಚ್ಚಾ ವಸ್ತಾವಡೆ ಕಟ್ಟಡ ಕಾರ್ಮಿಕರು ತಿಕ್ಕುನ ಸಲಿಯವಾಯಿನ ಸಮಸ್ಯೆಗೆ ಸರಿಯಾದ ಸ್ಪಂದಿಸೊಂದು ಇಡೀ ಗ್ರಾಮಡು ಚಟುವಟಿಕೆ ಮಿತ್ತಲ ಇಡೀ ಗ್ರಾಮದ ಕಾರ್ಮಿಕರನ್ನ ಹಕ್ಕೊತ್ತಾಯ್ತದ ಮಿತ್ತೆ ಇಡೀ ಗ್ರಾಮದವರು ಗ್ರಾಮಡು ನಲ್ಪಡ್ತನ ಕಾರ್ಮಿಕರನ್ನ ಹೋರಾಟ ಕಾರ್ಮಿಕರಿಗೆ ಸರಿಯಾದ ತಿಕ್ಕುನ ಬೇಲೆಗೆ ಸರಿಯಾದ ತಿಕ್ಕುನ ಕಚ್ಚಾ ವಸ್ತು ಇಜ್ಜಿನಾಡ ಬೇಲೆ ತಿಕ್ಕುಜಿ ಬೇಲೆ ಇಜ್ಜಿನಾಡ ಇಡೀ ಕಾರ್ಮಿಕ ವರ್ಗ ನಿರ್ಗತಿಗೆ ಬೇರೆ ಇಡೀ ಕಾರ್ಮಿಕ ವರ್ಗನ ಒಕ್ಕೂಟದನ್ನ ಒಟ್ಟು ಸೇರಿಸೊಂದು ಇಡೀ ರಾಜ್ಯ ಹೋರಾಟ ಮಾಡ್ಕೊಳ್ಳೋ ಶಕ್ತಿ ಇಡೀ DFIಗಳ CWFIಗಳ ಉಂಡು. ಇನ್ನೇನು ನೆಟ್ಟಡೆ ಇಡೀ ರಾಜ್ಯದ ಗಮನ ಕಾಣುತ್ತದೆ. ರಾಜ್ಯ ಸರ್ಕಾರದ ಕಣ್ಣೋಟಗೂ ಅಭಿವೃದ್ಧಿ ಮಾಡ್ಕೊಳ್ಳೋ ನಿಟ್ಟಿನ ಖಾಲಿ ಒಂದು ಭಾಷಣ ಬೊಗುಲ ಬಿಡ್ದು ಸರಿಯಾದ ನಿಟ್ಟಿಡೆ 7 ಶಾಸಕರಿಲ್ಲ ಸಂಸದರಿಲ್ಲ ನೇಕು ಸರಿಯಾದ ಗಮನ ಹರಿಸೋದು ಇಡೀ ಜಿಲ್ಲೆಗೆ ನಿರಂತರವಾದ ಪೊಯ್ಯ ತಿಕ್ಕೋಡು ಒಟ್ಟಿಗೆ ಕಾರ್ಮಿಕ ವರ್ಗಗೂ ಸರಿಯಾದ ಒಂದು ಬೇಲೆ ತಿಕ್ಕೋಡು
ಬೇಲೆಗಾಯನ ಕಚ್ಚಾ ವಸ್ತುಗೆ ಸರಿಯಾದ ಸೂಕ್ತವಾದ ರೀತಿಡೆ ಕಡಿಮೆ ದಲೊಟ್ಟು ಸಲಿಯಮಟ್ಟೋಡು ಪಾವರುಡುಂಡು ಡಕ್ಕೆ ನಮ್ಮ ಕುದುರುಡುಂಡು ಕೂಳುರುಡುಂಡು ತಣ್ಣೀರುಬಾವಿಡುಂಡು ಅಲ್ಪ ಅಲ್ಪ ಡಕ್ಕೆ ಉಂಡು ಆಂಡ ಡಕ್ಕೆ ಎತ್ತಲ್ಲ ಅಲ್ಪ ಪೊಯ್ಯ ದೆಪ್ಪರೆ ಸಾಂಪ್ರದಾಯಿಕವಾದ ಪೊಯ್ಯ ದೆಪ್ಪುನ ಹಕ್ಕು DC ಮುಖಾಂತರವಾದ ಸಾಂಪ್ರದಾಯಿಕವಾದ ಪೊಯ್ಯ ದೆಪ್ಪುನ ಹಕ್ಕಲ ಬರಡು ಐತ ಒಟ್ಟಿಗೆಲ್ಲ ಸರಿಯಾದ ರೀತಿ ನೋಡು ಹಲವು ಕುತಂತ್ರ ರೀತಿ ಇದೆ ಐಕ ಅಪ್ಪನ ತಪ್ಪು ರೀತಿ ಇದೆ ಕೆಲವು ಕುತಂತ್ರ ರೀತಿ ಇದೆ ದುಷ್ಟ ಶಕ್ತಿಗಳು ಉಳ್ಳೇರು ಆ ದುಷ್ಟ ಶಕ್ತಿಗಳ ಸಪೋರ್ಟ್ ಕೊರ್ಪುಣಿ ಈ 7 ಸಂಸದರನ್ನ ಒಟ್ಟಿಗೆ ಸೇರೊಂದು ಉಳ್ಳೇರು ಆಯ್ಕೆ ಬಡನ ರೀತಿ ನೀತಿನ ಕಟ್ಟಡ ಕಾರ್ಮಿಕರು ಬರ್ಪುನ ಪಯ್ಯೇನು ಸರಿಯಾದ ರೀತಿ ಇದೆ ಕಡಿಮೆ ದರೊಟ್ಟು ತಿಕ್ಕೋಡು ಮಾಡ್ಕೊಂಡು ನಿಟ್ಟಿದೆ ಇಡೀ ಗ್ರಾಮ ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ಕೊಂಡು ರೀತಿ ಇದೆ ಕಟ್ಟಡ ಕಾರ್ಮಿಕರು ತಿಕ್ಕೋಡು ಪಯ್ಯ ಸರಿಯಾದ ರೀತಿಯಲ್ಲಿ ತಿಕ್ಕೋಡು ಸರಿಯಾದ ರೀತಿಯಲ್ಲಿ ತಿಕ್ಕುನ ಒಟ್ಟಿಗೆನೆ ಕಟ್ಟಡ ಕಾರ್ಮಿಕರಿಗೆ ಬೇಲೆ ಅಂಚಿನ ಭದ್ರತೆ ಇಲ್ಲ ಕಟ್ಟಡ ಕಾರ್ಮಿಕರಿಗೆ ತಿಕ್ಕೋಡ್ತಿನ ಸವಲತ್ತು ವಿಷಯಗಳ ಕಟ್ಟಡ ಕಾರ್ಮಿಕರಿಗೆ ನಿರಂತರವಾದ ಚಟುವಟಿಕೆ ಎಲ್ಲ ಕಟ್ಟಡ ಕಾರ್ಮಿಕರ ತಿಕ್ಕುನ ಸುತ್ತುಲ್ನ ಒದಗಿಸಿದ ಸಾಮರ್ಥ್ಯ ಜಿಲ್ಲಾಡಳಿತಕ್ಕೆ ಉಂಟು ಆ ಜಿಲ್ಲಾಡಳಿತಕ್ಕೆ ಉಪ್ಪಿನ ಸಾಮರ್ಥ್ಯವನ್ನು ಅಕ್ಕಳಿಗೆ ಸರಿಯಾದ ಚಟುವಟಿಕೆ ಮನ್ಪುಣಕ್ಕೆ ಸಹಕಾರ ಮಂತದೆ ಏಳು ಶಾಸಕರೆಲ್ಲ ಸಂಸದರೆಲ್ಲ ಮನ್ಪಣ ಮನ್ಪುಣೇನೆ ಈ ನಿಟ್ಟಿಡೆ ಈ ಅಕ್ಕೊತ್ತಾಯ ಸಭೆ ಮಂತೊಂದು ಈ ಅಕ್ಕೊತ್ತ ಸಭೆಗೆ ನಿಖಿಲೆ ಮಾತೆರೆಗಳ ಬತ್ತಲೆಗಳ ಕುಡೋರ ಸ್ವಾಗತ ಮಂತದೆ ಎಂಕಿ ಪಾತ್ರೆ ಅವಕಾಶ ಮಂತು ಕೋರ್ನಕ್ಕೆ ನಿಖಿಲೆ ಮಾತೆರೆಲ್ಲ ಧನ್ಯವಾದ ಅಂತ DYFI ಜಿಂದಾಬಾದ್ DYFI ಜಿಂದಾಬಾದ್ CWFI ಜಿಂದಾಬಾದ್ ನಮ್ಮಯ ಸ್ಥಳದಲ್ಲಿ ಮನೆಯನ್ನು ಕಟ್ಟಲು ನಮ್ಮಯ ಸ್ಥಳದಲ್ಲಿ ಮನೆಯನ್ನು ಕಟ್ಟಲು ನಮ್ಮಯ ಸ್ಥಳದಲ್ಲಿ ಮನೆಯನ್ನು ಕಟ್ಟಲು ನಮ್ಮಯ ಸ್ಥಳದಲ್ಲಿ ಮನೆಯನ್ನು ಕಟ್ಟಲು ಊರಿನ ಮರಳು ದೊರಕುವುದಿಲ್ಲ ಊರಿನ ಮರಳು ದೊರಕುವುದಿಲ್ಲ ಊರಿನ ಮರಳು ದೊರಕುವುದಿಲ್ಲ ಊರಿನ ಮರಳು ದೊರಕುವುದಿಲ್ಲ ಕಟ್ಟಡಗಳನ್ನು ಕಟ್ಟಲಿಕ್ಕಾಗಿ ಕಟ್ಟಡಗಳನ್ನು ಕಟ್ಟಲಿಕ್ಕಾಗಿ ನಮಗೆ ಮರಳು ದೊರಕುವುದಿಲ್ಲ ನಮಗೆ ಮರಳು ದೊರಕುವುದಿಲ್ಲ ಕಟ್ಟಡಗಳನ್ನು ಕಟ್ಟಲಿಕ್ಕಾಗಿ ಕಟ್ಟಡಗಳನ್ನು ಕಟ್ಟಲಿಕ್ಕಾಗಿ ನಮಗೆ ಮರಳು ದೊರಕುವುದಿಲ್ಲ ನಮಗೆ ಮರಳು ದೊರಕುವುದಿಲ್ಲ ಸರ್ಕಾರದ ಅನುಮತಿ ಸಿಕ್ಕುವುದಿಲ್ಲ ಸರ್ಕಾರ ಅನುಮತಿ ಸಿಕ್ಕುವುದಿಲ್ಲ ಇನ್ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ DYFI ಜಿಂದಾಬಾದ್ DYFI ಜಿಂದಾಬಾದ್ ಸಂಸದರಂದು ಹೇಳಿದ ಮಾತು ಸಂಸದರಂದು ಹೇಳಿದ ಮಾತು ಸಂಸದರಂದು ಹೇಳಿದ ಮಾತು ಸಂಸದರಂದು ಹೇಳಿದ ಮಾತು 2,000 ರೂಪಾಯಿ ಕೊಟ್ಟರೆ 2,000 ರೂಪಾಯಿ ಕೊಟ್ಟರೆ 2,000 ರೂಪಾಯಿ ಕೊಟ್ಟರೆ 2,000 ರೂಪಾಯಿ ಕೊಟ್ಟರೆ ಒಂದು ಲೋಡು ಮರಳನ್ನು ಕೊಡಲು ಒಂದು ಲೋಡು ಮರವನ್ನು ಕೊಡಲು ಆಶ್ವಾಸನೆಗಳು ಬರಲೇ ಇಲ್ಲ ಆಶ್ವಾಸನೆಗಳು ಬರಲೇ ಇಲ್ಲ ನಮ್ಮಯ ಊರಿಗೆ ಬರಲೇ ಇಲ್ಲ ನಮ್ಮಯ ಊರಿಗೆ ಬರಲೇ ಇಲ್ಲ ಇನ್ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ CWFI ಜಿಂದಾಬಾದ್ CWFI ಜಿಂದಾಬಾದ್ ಈ ಒಂದು ಸಭೆಯನ್ನು ಉದ್ದೇಶಿಸಿ DYFIನ ಮುಲ್ಲಾಲ ವಲಯ ಅಧ್ಯಕ್ಷರಾದ ಅಶ್ರಫ್ ಕೇಸರಿಯವರು ಮಾತನಾಡಬೇಕಾಗಿ ಕೇಳಿಕೊಳ್ತಾರೆ. ಈ ಹಿಂದೆ ಒಂದು ಮಾಫಿಯಾದ ರೀತಿಯಲ್ಲಿ ಮಾಡಿಕೊಂಡಿದ್ದಂಥ ವ್ಯವಸ್ಥೆ, ಅದಕ್ಕೆ ಪರ್ಯಾಯವಾಗಿ ಸರ್ಕಾರ ತೆಗೆದುಕೊಂಡಂಥ ವ್ಯವಸ್ಥೆ, ಕೊನೆಗೆ ಇದರಲ್ಲಿ ಬಲಿಪಶುಗಳಾಗಿದ್ದಂತು ಕಟ್ಟಡ ನಿರ್ಮಿಸುವಂಥ ಬಡ ಜನರು, ಆ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು. ಸಾಂಪ್ರದಾಯಿಕವಾಗಿ ಈ ಹರೇಕಲಾ ಪಾವೂರು ಪ್ರದೇಶದಲ್ಲಿ ಮರಳನ್ನೇ ನಂಬಿಕೊಂಡು ಸಣ್ಣ ಪುಟ್ಟ ದೋಣಿಗಳ ಮೂಲಕ ಮರಳನ್ನು ತೆಗೆದು ಮಾರಾಟ ಮಾಡುವಂಥ ಜನಗಳಿದ್ರು, ಬೇಕಾದಷ್ಟು ಜನ ಇದ್ರು. ದಿನದ ದುಡಿಮೆ ಅದರಲ್ಲೇ ಹೋಗ್ತಾ ಇತ್ತು. ಆ ಮರಳನ್ನ ಇಲ್ಲಿನ ಸ್ಥಳೀಯ ಮನೆ ಕಾರ್ಮಿಕರಿಗೆ, ಮನೆ ನಿರ್ಮಿಸುವಂಥವರಿಗೆ, ಕಟ್ಟಡ ನಿರ್ಮಿಸುವಂಥವರಿಗೆ ಕೊಟ್ಟಿದ್ರೆ ಅವರ ಮನೆಗಳು ಪೂರ್ತಿ ಆಗ್ತಾ ಇತ್ತು. ಆ ಮನೆಗಳ ಕೆಲಸ ನಡಿಬೇಕಾದ್ರೆ ಇಲ್ಲಿನ ಕಾರ್ಮಿಕರಿಗೆ ಕೆಲಸ ಸಿಗ್ತಾ ಇತ್ತು. ಆದರೆ ಕೆಲ ಮಾಫಿಯಾಗಳು ಇದರಲ್ಲಿ ಸೇರಿಕೊಂಡಾಗ JCBಗಳನ್ನು ಬಳಸಿಕೊಂಡು ಈ ನೇತ್ರಾವತಿಯ ಒಡಲನ್ನು ಸೀಳಿ ಮರಳನ್ನು ತೆಗೆಯುವಲ್ಲೂ ಆರಂಭಿಸಿದಾಗ, ಅದನ್ನು ಕೇರಳಕ್ಕೆ, ಬೆಂಗಳೂರಿಗೆ ಕಳಿಸ್ಲಿಕ್ಕೆ ಆರಂಭಿಸಿದಾಗ ಕ್ರಮೇಣ ಇದೊಂದು ಮಾಫಿಯಾವಾಗಿ ಬದಲಾಯಿತು. ಅದರ ಫಲಿತಾಂಶವಾಗಿ ಇವತ್ತು ಮರಳಿನ ಮೇಲೆ ನಿಯಂತ್ರಣ ನಿಬಂಧನೆಗಳು ಬರ್ತಾ ಇದೆ. ನಾವು ಒತ್ತಾಯ ಮಾಡ್ತಿರೋದು ಊರಿನ ಕಾರ್ಮಿಕರಿಗೆ ಕೆಲಸ ಸಿಗಲೇಬೇಕು, ಊರಿನಲ್ಲಿ ಮನೆ ಕಟ್ಟುವ ವ್ಯಕ್ತಿಗಳಿಗೆ ಮರಳು ಸಿಗಲೇಬೇಕು, ಕೆಂಪು ಕಲ್ಲು ಸುಲಭವಾಗಿ ಸಿಗಬೇಕು. ನಾವೇನೋ ದುಡಿಮೆ, ಒಬ್ಬ ಒಂದು ವ್ಯಕ್ತಿ ಮನೆ ಕಟ್ಟುವಂಥದ್ದು ಆತನ ಒಂದು ಜನ್ಮಸಿದ್ಧ ಹಕ್ಕು. ಆತ ಇಲ್ಲಿ ರಸ್ತೆಯಲ್ಲಿ ಮರಲಿಕ್ಕೆ ಸಾಧ್ಯ ಇಲ್ಲ. ಆತನ ಮೂಲಭೂತ ಸೌಕರ್ಯಗಳಲ್ಲಿ ಒಂದು ಆತನ ವಸತಿ. ಆತ ಮನೆ ಕಟ್ಟಬೇಕಾದ್ರೆ ಮರಳು ಬೇಕೇ ಬೇಕು. ಅದನ್ನು ಕೊಡ್ಲಿಕ್ಕೆ ನೀವು ವ್ಯವಸ್ಥೆಗಳನ್ನು ಮಾಡಿಕೊಡಿ. ಸರ್ಕಾರ ಯಾವ ರೀತಿ ಬೇಕಾದರೂ ನೀವು ಕಾನೂನುಗಳನ್ನು ತನ್ನಿ, ಆದರೆ ಮರಳನ್ನು ಸಿಗುವಂಥ ವ್ಯವಸ್ಥೆಗಳನ್ನು ಮಾಡಿ. ನೀವು ಏಕಾಏಕಿ ಮರಳನ್ನು ಬಂದ್ ಮಾಡಿ, ಮರಳಿನ ಮೇಲೆ ನಿಯಂತ್ರಣ ಏರಿ ಇದು SEZ ವ್ಯಾಪ್ತಿಯಲ್ಲಿ ಮರಳು ತೆಗೆಯೋದಕ್ಕೆ ಅವಕಾಶ ಕೊಡಲ್ಲ ಅಂದರೆ, ಹಾಗಾದರೆ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಇಲ್ಲ, ಮರಳು ಮನೆ ಕಟ್ಟುವವರಿಗೆ ಮರಳಿಲ್ಲ ಅಂದರೆ ಯಾವ ರೀತಿ ಕೆಲಸಗಳು ನಡೀತದೆ? ಆದರೆ ನೀವು ಇವತ್ತು ಹೊಸದಾಗಿ ನೀವು ಮೊನ್ನೆ ತಾನೇ ಯಾರೋ ಹೇಳ್ತಾ ಇದ್ರಂತೆ, ಇಲ್ಲಿ ಒಂದು 15 ದಿನದ ಒಳಗಡೆ ಮರಳು
ಎಲ್ಲ ಪರ್ಮಿಷನ್ ಆಗುತ್ತೆ, ಇವರು ಡಿವೈಎಫ್ಐನವರು ಸುಮ್ಮನೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ. ಆಗುತ್ತೆ. ಯಾರಿಗಾಗ್ತಾ ಇದೆ? ಕೆಲ ಆಯ್ದ ದೊಡ್ಡ ದೊಡ್ಡ ಏನು ಅವರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅವರು, ಅದು ಈ ವ್ಯಾಪ್ತಿಯಲ್ಲಿ ಬರಲ್ಲ, ಬೇರೆ ವ್ಯಾಪ್ತಿಯಲ್ಲಿ ಅವರಿಗೆ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಅದರಿಂದನೂ ದೊಡ್ಡ ಒಂದು ಷಡ್ಯಂತ್ರ ಇದೆ. ಬೇಕಾಬಿಟ್ಟು ಮಾರುವಂತ ವ್ಯವಸ್ಥೆಗಳು ಅವ್ರು ಮಾಡ್ತಾರೆ. ಆದ್ರೆ ಇದನ್ನೇ ನಂಬ್ಕೊಂಡಿರುವಂತ ಕೂಲಿ ಕಾರ್ಮಿಕರು, ಅವ್ರನ್ನ ಕೇಳುವಂತವ್ರು ಯಾರು ಇಲ್ಲ. ಶ್ರೀಮಂತರುಗಳಿಗೆ, ಈ ರಾಜಕೀಯ ಪಕ್ಷಗಳಿಗೆ ಇವರು ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಯಾರು? ಈ ದೊಡ್ಡ ಮಾಫಿಯಾದವರು. ಅವರ ಸಹಾಯ ಪಡ್ಕೊಂಡವ್ರು ಅವ್ರ ಪರವಾಗಿ ನಿಲ್ಬೋದು. ಆದ್ರೆ ಇಲ್ಲಿ ಸಾಂಪ್ರದಾಯಿಕವಾಗಿ ಮರಳು ತೆಗೆಯುವಂಥವ್ರು, ಮರಳು ಯಾರ ಸೊತ್ತು ಅಲ್ಲ, ಮರಳು ಪ್ರಕೃತಿ ದತ್ತವಾಗಿ ಸಿಗುವಂಥದ್ದು. ಅದು ಕಲ್ಲಾಗಿರ್ಬೋದು, ಮರಳಾಗಿರ್ಬೋದು, ಮೀನಾಗಿರ್ಬೋದು, ಸಮುದ್ರದಲ್ಲಿ ಸಿಗುವಂಥವ್ರಾಗಿರ್ಬೋದು. ಅದನ್ನ ಹಿಡೀಲಿಕ್ಕೆ ಈ ನಾವು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದೀವಿ ಪ್ರಕೃತಿದತ್ತವಾಗಿ. ಅದನ್ನ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿದ್ರೆ ಯಾರೂ ವಿರೋಧ ಇಲ್ಲ. ನೀವು ಆಳ ಸಮುದ್ರ ಮೀನುಗಾರಿಕೆ ಮಾಡಿದ್ರೆ ಮೀನುಗಳ ನಾಶ ಆಗುತ್ತೆ. ಅದೇ ರೀತಿ ಮರಳು ಸಹ ಸಾಂಪ್ರದಾಯಿಕ ಶೈಲಿಯಲ್ಲಿ ಮರಳು ತೆಗೆಯೋದ್ರಿಂದ ಯಾವುದೇ ನಷ್ಟಗಳು ನದಿಗಾಗಲಿ ಪ್ರಕೃತಿಗಾಗಲಿ ಸಂಭವಿಸೋದಿಲ್ಲ. ಆದ್ರೆ ನೀವು ಅದನ್ನ JCB ಬಳಸ್ಕೊಂಡು ದೊಡ್ಡ ದೊಡ್ಡ ಡ್ರೆಜ್ಗಳು ಬಳಸ್ಕೊಂಡು ತೆಗೆಯೋದ್ರಿಂದ ಅಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಾಗ್ತದೆ, ಅನಾಹುತಗಳಾಗ್ತದೆ. ಆದ್ರೆ ನೀವು ಯಾವುದನ್ನ ನಿಲ್ಲಿಸಬೇಕು ಅದನ್ನ ನಿಲ್ಲಿಸದೆ ಆ ಮೂಲಕ ಅನ್ಯಾಯವಾಗಿ ಈ ಚಿಕ್ಕ ಪುಟ್ಟ ಮರಳು ತೆಗೆಯುವಂತವರ ಮೇಲೆ ನೀವು ನಿಮ್ಮ ದರ್ಪವನ್ನು ತೋರಿಸಿದ್ರೆ, ಅದರಿಂದ ಅವರ ಮೇಲೆ ನಿಷೇಧ ಏರಿ ಕಟ್ಟಡ ಕಾರ್ಮಿಕರಿಗೆ ಮರಳು ಸಿಗುವುದಂತೆ ಮಾಡಿದ್ರೆ, ಆ ಕಾರ್ಮಿಕರು ಕೆಲಸ ಇಲ್ಲದಂತೆ ಆದ್ರೆ ಇದರಿಂದ ನಷ್ಟ ಯಾರಿಗೆ? ನಷ್ಟ ಪಡುವಂತವ್ರು ಇದೆ ದುಡಿಯುವ ವರ್ಗದ ಜನನೇ. ಇವತ್ತು ಕೆಲಸ ಇಲ್ಲ, ಕಟ್ಟಡ ಕಾರ್ಮಿಕರಿಗೆ ಕೆಲಸ ಇಲ್ಲ. ಕಟ್ಟಡ ಕಾರ್ಮಿಕರಿಗೆ ಕೆಲಸ ಇಲ್ಲಿದ್ದಾಗ ಹಾರ್ಡ್ವೇರ್ ಅಂಗಡಿಯವರಿಗೆ ವ್ಯಾಪಾರ ಇಲ್ಲ. ಮನೆ ಕಟ್ಟುವವರ ಒಬ್ಬರ ಮನೆಗಳು ಪೂರ್ತಿ ಆಗ್ಲಿಕ್ಕಿಲ್ಲ. ಇದ್ರ ಬಗ್ಗೆ ಯಾರು ಮಾತಾಡಬೇಕಾದಂಥವ್ರು? ಮಾತಾಡಬೇಕಾದವ್ರು ನಾವು ಮರಳಿನ ವಿರುದ್ಧ ಹೋರಾಟ ಮಾಡಿದ್ದೇವೆ, ಅಕ್ರಮ ಮರಳುಗಾರಿಕೆಯ ವಿರುದ್ಧ ಹೋರಾಟ ಮಾಡಿದ್ದೇವೆ. ಆದ್ರೆ ನ್ಯಾಯಯುತವಾಗಿ ಮರಳು ತೆಗಿಬೇಕಾದ್ರೆ ಅದರ ಪರವಾಗೂ ನಿಲ್ತೇವೆ. ನ್ಯಾಯ ಅನ್ಯಾಯವನ್ನು ನೋಡಿ ತೀರ್ಮಾನ ಮಾಡಬೇಕಾಗ್ತದೆ. ಎಲ್ಲವೂ ನೀವು ಮಾಫಿಯಾದಲ್ಲಿ ಸೇರಿಸಬೇಡಿ. ಮರಳು ತೆಗೆಯೋದು, ಸಾಂಪ್ರದಾಯಿಕ ತೆಗೆಯೋದು ಮರಳು ಮಾಫಿಯಾದಲ್ಲಿ ಬರೋದಿಲ್ಲ ಅನ್ನೋದನ್ನ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮರಳು ಕಟ್ಟಡ ಕಟ್ಟುವವರಿಗೆ ಸುಲಭವಾಗಿ ಸಿಗುವಂತಾಗಬೇಕು. ಕಟ್ಟಡ ಕಾರ್ಮಿಕರು ಯಾರು ಶ್ರೀಮಂತರಲ್ಲ, ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ತಂತಾರಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆ ಇಲ್ಲಿ. ಯಾರಾದ್ರೂ ಒಂದು ಕಟ್ಟಡ ಕಾರ್ಮಿಕರಿಗೆ ಒಂದು 2,000 ಸ್ಕ್ವೇರ್ ಫೀಟ್ನ 2 ಮಹಡಿಯ ಮನೆ ಇದೆಯಾ ಅಂತ ನೋಡಿ. ಯಾರಿಗಾದ್ರೂ ಇದೆಯಾ? ಯಾರೂ ಇಲ್ಲ. ಎಲ್ಲ ಚಿಕ್ಕ ಚಿಕ್ಕ ಮನೆಯಲ್ಲಿ 500, 600, 700, 800 ಸ್ಕ್ವೇರ್ ಫೀಟ್ ಮನೆಯಲ್ಲಿ ಚಿಕ್ಕ ಮನೆಯಲ್ಲಿ ವಾಸ ಮಾಡುವಂಥವ್ರು, ಇಡೀ ಊರನ್ನೇ ಕಟ್ಟುವಂಥವ್ರು, ದೊಡ್ಡ ದೊಡ್ಡ ಫ್ಲೈಓವರ್ಗಳನ್ನ ಕಟ್ಟುವಂಥವ್ರು, ಅಣೆಕಟ್ಟುಗಳನ್ನ ಕಟ್ಟುವಂಥವ್ರು, ಬಹುಮಹಡಿ ಕಟ್ಟಡಗಳನ್ನ ಕಟ್ಟುವಂಥ ಕಟ್ಟಡ ಕಾರ್ಮಿಕರು ಇವತ್ತು ಒಂದು ಸ್ವಂತ 2,000 ಸ್ಕ್ವೇರ್ ಫೀಟ್ನ 2 ಮಹಡಿಯ ಮನೆ ಹೊಂದಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಇವರು ದಿನದಲ್ಲಿ ದುಡಿದು ಬದುಕೋ ಜನ, ಆಯಾಯ ದಿನದ ದುಡಿಮೆಯಲ್ಲೇ ಜೀವನ ಸಾಗಬೇಕಾದಂಥವ್ರು. ಇಂಥವರ ಮೇಲೆ ನೀವು ದರ್ಪವನ್ನು ತೋರಿಸಿದ್ರೆ, ಇಂಥವರ ತಿನ್ನುವ ಆಹಾರಕ್ಕೆ ನೀವು ಕಲ್ಲನ್ನು ಹಾಕಿದ್ರೆ, ಇವ್ರ ಪರವಾಗಿ ಮಾತಾಡಲಿಕ್ಕೆ CITU, CWFI, DYFI ಯಾವತ್ತಿರುತ್ತೆ. ದುಡಿಯುವ ವರ್ಗದವರ ಹೊಟ್ಟೆಗೆ ನೀವೇನಾದ್ರೂ ಕಲ್ಲಾಗ್ಲಿಕ್ಕೆ ಬಂದ್ರೆ ಅದರ ವಿರುದ್ಧ ನಮ್ಮ ಪ್ರತಿರೋಧ ನಿರಂತರವಾಗಿರ್ತದೆ. ನಾವು ಇವತ್ತು ಈ ಭಾಗದಲ್ಲಿ ಮಾಡ್ತಾ ಇದ್ದೇವೆ. ಇದನ್ನು ನಾವು ಬೇಕಾದ್ರೆ ವಲಯದಲ್ಲೂ ಮಾಡ್ತೇವೆ, ಜಿಲ್ಲಾ ಸಮಿತಿಯಲ್ಲೂ ಮಾಡ್ತೇವೆ. ಜಿಲ್ಲಾಧಿಕಾರಿಗಳಿಗಿರ್ಬೋದು, ಗಣಿಮುತ್ತು ಭೂವಿಜ್ಞಾನ ಇಲಾಖೆ ಜಂಟಿ ನಿರ್ದೇಶಕರಿಗೆ, ಜೊತೆಗೆ ಗ್ರಾಮ ಪಂಚಾಯಿತಿಗೆ, ಶಾಸಕರಿಗೆ, ಸಂಸದರಿಗೆ ನಾವು ಇವತ್ತು ಮನವಿಯನ್ನು ಸಲ್ಲಿಸ್ತೇವೆ. ಮನವಿ ಪತ್ರ ಇದೆ, ನಾಳೆ ಇದನ್ನ ಸಲ್ಲಿಕೆ ಮಾಡ್ತೇವೆ. ನಾವು ಹೇಳ್ತೇವೆ ನೀವು ಈ ಮರಳುಗಾರಿಕೆಗೆ ಅವಕಾಶ ಕೊಡಿ ಅಂತ. CWFI ಕಟ್ಟಡ ಕಾರ್ಮಿಕರ ಪರವಾಗಿ ನಿರಂತರವಾಗಿ ನಿಲ್ತಾ ಬಂದಿದೆ. ಇಲ್ಲಿ ಬೇಕಾದಷ್ಟು ಜನ, ಬೇಕಾದಷ್ಟು ಸಂಘಟನೆಯವರು ಬಂದು ಇಲ್ಲಿನ ಕಟ್ಟಡ ಕಾರ್ಮಿಕರಿಗೆ ಮೆಂಬರ್ಶಿಪ್ ಮಾಡಿರ್ಬೋದು, 1,000 ರೂಪಾಯಿ ತಗೊಂಡಿರ್ಬೋದು, 800 ರೂಪಾಯಿ ತಗೊಂಡಿರ್ಬೋದು. ಇಲ್ವೇ ಇಲ್ಲ. ಆನಂತರ ಅವ್ರ ಅಡ್ರೆಸ್ ಇರೋದಿಲ್ಲ. CWFIನ ಮೆಂಬರ್ ಆದಂಥವ್ರು ಇವತ್ತು ತೊಕ್ಕೊಟ್ನಲ್ಲಿ ಆಫೀಸ್ ಇದೆ. ಲಾಕ್ಡೌನ್ ಅವಧಿಯಲ್ಲಿ ಪರಿಹಾರ ಯಾರಿಗಾದ್ರೂ ಸಿಕ್ಕಿದ್ರೆ ಅದು ಹೆಚ್ಚಿನದಾಗಿ ಸಿಕ್ಕಂಥವ್ರು CWFIನವರಿಗೆ, ಬೇರೆಯವರಿಗೆ ಸಿಗ್ಲಿಲ್ಲ. CWFI ಪರಿಹಾರ ಕೊಡಿಸಿದೆ. ನಾನು KC ರೋಡ್ನಲ್ಲಿ ಒಂದು ಹನೀಫ್ ಅನ್ನೋ ಒಂದು ವ್ಯಕ್ತಿ ನನ್ನ ಪಕ್ಕದಲ್ಲೇ ಇದ್ದ, ಆತ ಬಂದು ಹೇಳ್ದ, ನಾನು ಕಟ್ಟಡ ಕಾರ್ಮಿಕರ ಸಂಘದ ಸದಸ್ಯನಾಗಿದ್ದೆ. ಯಾರ ಜೊತೆ ಆಗಿದ್ದೆ ಅಂದ್ರೆ ಅಲ್ಲೇ ಒಬ್ಬ ಪಂಚಾಯಿತಿ ಮೆಂಬರ್ ಮಾಡಿದ್. ನಾನು ಎಷ್ಟು ಕೊಟ್ಟಿದ್ದೆ ಅಂದ್ರೆ 1,000 ರೂಪಾಯಿ ಕೊಟ್ಟಿದ್ದೆ ಅಂತ. 5,000 ರೂಪಾಯಿ ಬರಲಿಲ್ಲ ಅಂತ ನಾನು ಕಳಿಸ್ದೆ. ಜನಾರ್ದನ್ ಕುತ್ತಾರ್ ನಮ್ಮ CWFI ಉಳ್ಳಾಲ ವಲಯ ಅಧ್ಯಕ್ಷರು, ಅವ್ರ ಹತ್ರ ಕಳಿಸಿ ಹೇಳಿದೆ. ಅಲ್ಲಿ ನೋಡಿದ್ರೆ ಆ ಥರ CWFI ಇದು ಕಟ್ಟಡ ಕಾರ್ಮಿಕರ ಮೆಂಬರ್ಶಿಪ್ ನಮ್ದಲ್ಲ, CWFI ಇದಲ್ಲ, ಕಟ್ಟಡ ಕಾರ್ಮಿಕರ ಸದಸ್ಯತ್ವದ ಮೆಂಬರ್ಶಿಪ್ ಎಕ್ಸ್ಪೈರ್ ಆಗಿದೆ. ರಿನ್ಯೂವಲ್ ಮಾಡಿದ್ದು. ಮೊನ್ನೆ ಬಂದು ಹೇಳ್ತಾ ಇದ್ದೇನೆ 5,000 ರೂಪಾಯಿ ಬಂತು ನನಗೆ. ಇದು CWFIನವ್ರು ಮಾಡುವಂತ ಕೆಲಸ. ಕಟ್ಟಡ ಕಾರ್ಮಿಕರಿಗೆ ಬೇಕಾದಷ್ಟು ಸವಲತ್ತಿದೆ, ನಿಮ್ದೇ ಹಣ. ಕಾರ್ಮಿಕರ ಕಲ್ಯಾಣ ನಿಧಿಯಲ್ಲಿ ಪಡೆದಂತಹ ಹಣ 1,000 ಕೋಟಿಗಳಿದೆ. ಇದರ ಸವಲತ್ತು ಸಿಗಬೇಕಾದ್ರೆ ಇವತ್ತು CWFI ಮೆಂಬರ್ ಆದ್ರೆ ನಿಮಗೆ ಬೇಕಾದಷ್ಟು ಸವಲತ್ತುಗಳು ಸಿಗ್ತದೆ. ಒಂದು ಹೆಣ್ಣು ಮಗು ಹುಟ್ಟಿದ್ರೆ 30,000 ಸಿಗ್ತದೆ, ಗಂಡು ಮಗು ಹುಟ್ಟಿದ್ರೆ 20,000 ಸಿಗುತ್ತೆ ಕಾರ್ಮಿಕರಿಗೆ. ದುರಂತಕ್ಕೀಡಾಗಿ ಮೃತಪಟ್ಟರೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ. ಶಾಶ್ವತ ಅಂಗವಿಕಲನಾದ್ರೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಈ ರೀತಿ ಸವಲತ್ತು ಸಿಗಬೇಕಾದ್ರೆ
ಒಂದು ಸವಲತ್ತು ಕೊಡುವಂತಹ ಕೆಲಸವನ್ನು CWFIನವರು ನಿಮ್ಮ ಪರವಾಗಿ ಮಧ್ಯದಲ್ಲಿ ನಿಂತ್ಕೊಂಡು ನಿಮಗೂ ಸರ್ಕಾರಕ್ಕೂ ಮಧ್ಯದಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕಾದ್ರೆ ನೀವು ಕಟ್ಟಡ ಕಾರ್ಮಿಕರ ಸಂಘಟನೆಯ ಸದಸ್ಯರಾಗದೆ ಹೋದ್ರೆ ನಿಮ್ಮ ಸವಲತ್ತುಗಳು ನಿಮಗೆ ಹಕ್ಕುದಾಯಕವಾಗಿ ಸಿಗಬೇಕಾದ ಸವಲತ್ತುಗಳು ನಿಮಗೆ ಸಿಗೋದಿಲ್ಲ. ಇದನ್ನ ಕಟ್ಟಡ ಕಾರ್ಮಿಕರು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ದುಡಿಮೆಯ ಹಣ, ನಿಮ್ಮ ಹಣ ಯಾವುದು ಸರ್ಕಾರಕ್ಕೆ ಕೊಟ್ಟಿದ್ದೀರಿ ಆ ಸವಲತ್ತು ನಿಮಗೆ ಸಿಗಬೇಕಾದ್ರೆ ಇದಕ್ಕೆ ಒಂದು ಪ್ರಬಲವಾದ ಒಂದು ಸಂಘಟನೆ ನಿಮ್ಮ ನಡುವೆ ಕೊಂಡಿಯಾಗಿರ್ಬೇಕು. ಆ ಕೆಲಸವನ್ನೇ CWFI ಮಾಡ್ತಾ ಇರುವಂತದ್ದು. CWFIನ ಕನಸುಗಳು ಬೇಕಾದಷ್ಟಿದೆ. ಇನ್ನು ಮೊನ್ನೆ ತಾನೇ ನಾವು ಇಲ್ಲಿ ಹರೇಕಳದಲ್ಲಿ ನಮ್ಮ ಸುಂದರ್ ಪೂಜಾರರು ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ಮಾಡಿದ್ವಿ. ಇನ್ನು ಪಾವೂರಿನಲ್ಲಿ ಕೆಲವೇ ದಿನಗಳಲ್ಲಿ ಆಗಬೇಕು, ಎಲ್ಲ ಕಡೆನೂ ಆಗಬೇಕು. ಕಾರ್ಮಿಕ ವರ್ಗ ಒಂದಾಗದಿದ್ರೆ ನಿಮ್ಮ ಮೇಲಿನ ದೌರ್ಜನ್ಯಗಳು ನಿರಂತರವಾಗಿ ಮಾಡ್ತಾನೆ ಬರ್ತಾರೆ ಇವರು. ಇವತ್ತು ಮರಳು ಬಂದ್ ಮಾಡಿರ್ಬೋದು, ನಾಳೆ ಕಳ್ಳು ಬಂದ್ ಮಾಡ್ತಾರೆ, ನಾಳೆ ಇನ್ನೊಂದು ನಿಮ್ಮ ಸಂಬಳವನ್ನ ಮತ್ತು ಕಡಿಮೆ ಮಾಡುವಂತ ಜನಗಳು ಇವರು. ಸರ್ಕಾರ ಮಾಡಲೂಬಹುದು, ನಿಮ್ಮ ಸವಲತ್ತುಗಳಿಗೆ ಕತ್ತರಿ ಹಾಕಬಹುದು. ಇವತ್ತೇನು 30,000 50,000 ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಕೊಡ್ತಾ ಇದ್ದಾರೆ, ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ, ಮದುವೆ ಸಮಯದಲ್ಲಿ 50,000 ರೂಪಾಯಿ ಕೊಡ್ತಾ ಇದ್ದಾರೆ. ಇವೆಲ್ಲ ನಿಲ್ಲಿಸ್ಕೋಬಹುದು. ಆಗ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕೆ ನಿಮಗೆ ಸಂಘಟನೆ ಇಲ್ಲದೆ ಹೋದ್ರೆ ಮತ್ತೆ ನೀವು ಬೇರೆ ಏನು ಇವತ್ತು ಅಸಂಘಟಿತ ವಲಯದ ಕಾರ್ಮಿಕರಿದ್ದಾರೆ ಅವರ ರೀತಿ ಆಗಬೇಕಾಗುತ್ತೆ. ನಿಮ್ಮಗಳನ್ನು ನೋಡಿ ಇವತ್ತು ಬೇರೆ ಬೇರೆ ಸಂಘಟನೆಯವರು ಒಂದಾಗ್ತಾ ಇದ್ದಾರೆ. ಇಲ್ಲೇ ಬಸ್ಸು ನೌಕರರ ಒಂದು ಸಂಘಟನೆ ಮಾಡಿದ್ರು ದೇರ್ಲಕಟ್ಟೆಯಲ್ಲಿ, ರಾಣಿ ಹಬ್ಬಕ್ಕ ಬಸ್ಸು ನೌಕರರ ಸಂಘಟನೆ ಅಂತ. DYFIನ ಕಚೇರಿಗೆ ಬಂದು ಮಾತಾಡಿ ಆ ಸಂಘಟನೆಯನ್ನು ಆರಂಭಿಸಿದ್ರು. ಯಾಕೆ ಆರಂಭಿಸಿದ್ರು? ಇದ್ರ ಮುಂಚೆನೂ ಈ ಭಾಗದಲ್ಲಿ ಒಂದು ಬಸ್ಸು ಸಂಘಟನೆ ಆಗಿತ್ತು. ಬೇರೆ ಕೆಲ ರಾಜಕೀಯ ಪುಡಾರಿಗಳು ಸೇರಿ ಮಾಡಿಕೊಂಡ್ರು. 1,80,000 ರೂಪಾಯಿ ತಿನ್ಕೊಂಡು ಹಾಗೆ ಹೊರಟೋದು. ಆದರೆ ನಮ್ಮ ಎಡಪಂಥೀಯ ನಿಲುವುಗಳ ಸಂಘಟನೆ ಯಾವತ್ತು ಕಾರ್ಮಿಕರ ಪರವಾಗಿರ್ತದೆ. ಬಸ್ಸು ನೌಕರರ ಸಂಘಟನೆ ಆದಾಗ ಅವರು ಹಿಂದೆ ಮಾತು ಹೇಳಿದ್ದು, ನಿಮ್ಮ ಸಂಘಟನೆಯಲ್ಲಿ ಕಟ್ಟಡ ಕಾರ್ಮಿಕರು ಇರ್ಬೋದು, ಬೀಡಿ ಕಾರ್ಮಿಕರು ಇರ್ಬೋದು, ನೀವು ಅವರ ಪರವಾಗಿ ಕೆಲಸ ಮಾಡ್ತಿದ್ದೀರಿ. ಬಸ್ಸು ನೌಕರರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಒಂದು ಸಂಘಟನೆ ಅವಶ್ಯಕತೆ ಇದೆ, ನೀವು ಕಟ್ಟಿ, ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಡ್ರೈವರು, ಕ್ಲೀನರು, ಕಂಡಕ್ಟರ್ಗಳು ಬಂದು ಇವತ್ತು ಕಟ್ಟಿದ್ದೇವೆ. ಕಟ್ಟಿ ಹಲವು ರೀತಿಯ ಸೌಲಭ್ಯಗಳನ್ನು ಅವರಿಗೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಹೋರಾಟಗಳಾಗಿದೆ. ಆಗಿ ಕೆಲವೇ ದಿನ ಆಗಿತ್ತು. ಮನೋಜ್ ಕುತ್ತಾರ್ ಅನ್ನೋ ಒಂದು ವ್ಯಕ್ತಿ 2 ದಿನ ಆಗಿತ್ತು ಮೆಂಬರ್ ಆಗಿ ಮೃತಪಟ್ಟರು. ನಾವೇ ಸಹಾಯ ಮಾಡಿ ಸಂಗ್ರಹಿಸಿ ಒಂದು ಮೊತ್ತವನ್ನು ತಗೊಂಡೋಗಿ ಆದವರ ಮನೆ ಕೊಟ್ಟು ಬಂದ್ವಿ. ಇದು ಒಂದು ಸಂಘಟಿತವಾಗಿರೋದರ ಲಾಭ. 10 ಜನ ಸೇರಿದ್ರೆ ಒಂದು ಸಂಘಟನೆ ಆಗುತ್ತೆ. ಆಗ ಅವರೆಲ್ಲ ಸೇರಿ ಒಂದು ಮೊತ್ತವನ್ನು ಮಾಡಿದ್ರೆ ಒಂದು ದೊಡ್ಡ ಮೊತ್ತವಾಗುತ್ತೆ. ಇದರಿಂದ ಒಂದು ಒಬ್ಬರಿಗೆ ಉಪಕಾರ ಆಗುತ್ತೆ. ಈ ರೀತಿಯ ಕೆಲಸವನ್ನು ಸಂಘಟನೆಯ ಮೂಲಕ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸುಮ್ಮನೆ ಯಾರೋ ಬರ್ತಾರೆ ಮೆಂಬರ್ಶಿಪ್ ಮಾಡಿ ಅಂತಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮೆಂಬರ್ಶಿಪ್ ಆದ್ರೆ ಅವನು 1,000 ರೂಪಾಯಿ ಜೋಬಿಗೆ ಹಾಕೊಂಡು ಅವನು ಹೋದ. ಆ ರೀತಿಯ ಕಾಟಾಚಾರಕ್ಕೆ ಸಮಾಜ ಸೇವೆ ಮಾಡುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಆ ರೀತಿಯ ಬೇಕಾದಷ್ಟು ಸಂಘಟನೆಯ ಕಾರ್ಡ್ಗಳನ್ನ ಮಾಡಿಕೊಟ್ಟಂಥವ್ರು ಇದ್ದಾರೆ. ಆ ಸವಲತ್ತು ಸಿಗುತ್ತೆ, ಅದು ಕೊಡು, ವೃದ್ಧಾಪ್ಯ ವೇತನ ಬರುತ್ತೆ ಅಂತ 500 ಇಸ್ಕೊಳ್ಳೋದು, ಇನ್ನೊಂದಕ್ಕೆ 300 ಇಸ್ಕೊಳ್ಳೋದು, ಲಾಸ್ಟಿಗೆ ಇಲ್ವೇ ಇಲ್ಲ. ಆದರೆ ಇವನ್ನೆಲ್ಲ ಬದಿಗಿಟ್ಟು ನೀವು ಈ ರೀತಿಯ ಎಡಪಂಥೀಯ ನಿಲುವಿಲ್ಲ CWFI ಜೊತೆ ನೀವು ಸೇರಲೇಬೇಕು. ಆಗಲೇ ನಿಮ್ಮ ಹಕ್ಕುಗಳನ್ನು ದೊರಕಿಸಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಕಟ್ಟಡ ಕಾರ್ಮಿಕರಿಗೆ ಬಹಳ ಕಷ್ಟದ ದಿನಗಳು ಬರುವ ಸಾಧ್ಯತೆಗಳಿದೆ. ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ನಾವು ಮೊನ್ನೆ ತಾನೇ ನಮ್ಮ ಚಂದ್ರಾಸ್ ಬಿಲ್ಲರ್ ಮಾತಾಡ್ತಾ ಹೇಳಿದ್ರು, ನಮ್ಮ ಹೋರಾಟ, ನಮ್ಮ ಕಲ್ಪನೆಗಳು ಇಲ್ಲಿಗೆ ಮುಗಿಯೋದಿಲ್ಲ. ಈ ಕಟ್ಟಡ ಕಾರ್ಮಿಕರಿಗಾಗಿ ಒಂದು ಸ್ವಸಹಾಯ ಸಂಘವನ್ನು ಸ್ಥಾಪನೆ ಮಾಡುವ ಉದ್ದೇಶವಿದೆ ಅಂತ. ಒಂದು ಬ್ಯಾಂಕ್ಗೆ ಮಾಡೋಣ, ನಾವೇ 25, 30, 40, 50 ಜನ ಸೇರಿ ಯಾಕೆ ಒಂದು ಸ್ವಸಹಾಯ ಸಂಘ ಮಾಡಿ ನಮ್ಮ ಅಭಿವೃದ್ಧಿನ ನಾವು ಮಾಡಬಾರ್ದು? ಈ ರೀತಿಯ ಕಲ್ಪನೆಗಳಿಗೆಲ್ಲ ಒಂದಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ CWFIನ ಜೊತೆ ನೀವೆಲ್ಲ ಸೇರಬೇಕು. ಜೊತೆಗೆ ಈ ಒಂದು ಸಂಘಟನೆಯನ್ನು ಬಲಪಡಿಸಬೇಕು. ಜೊತೆಗೆ ನಮ್ಮ ಹಕ್ಕುಗಳೇನಿದೆ ಅದಕ್ಕಾಗಿ ನಾವು ಧ್ವನಿ ಎತ್ತಬೇಕು ಅಂತ ಹೇಳ್ತಾ, ಈ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು ಹೇಳಿದ್ರು 2,000 ರೂಪಾಯಿ ಮರಳು ಕೊಡ್ತೇನೆ ಅಂತ. 2,000 ರೂಪಾಯಿ ಲಾರಿ ಬಾಡಿಗೆನೇ ಕೊಡ್ಲಿಕ್ಕೆ ಕಷ್ಟ. ಅವ್ರು ಯಾವತ್ತು ಮರಳು ಕೊಡ್ತಾರೋ ಅದು ಬೇರೆ ವಿಷಯ ಬಿಡಿ. ಆದರೆ ಜಿಲ್ಲಾಧಿಕಾರಿಗಳು ಈ ಸಾಂಪ್ರದಾಯಿಕ ಮರಳು ತೆಗೆಯೋದಕ್ಕೆ ಅನುಮತಿ ಕೊಡಬೇಕು. ಈ ನಿಟ್ಟಿನಲ್ಲಿ DYFI ಒತ್ತಾಯ ಮಾಡುತ್ತೆ. ಜೊತೆಗೆ ಈ ಭಾಗದ ಇನ್ನೊಂದು ಪ್ರಶ್ನೆಯನ್ನ ಇಲ್ಲಿ ಎತ್ತಲೇಬೇಕಾಗುತ್ತೆ. ಈ ಪ್ರದೇಶಕ್ಕೆ ಬರುವಂತಹ ಒಂದು ಬಸ್ಸಿನ ಮೇಲೆ ನೋಡಿ, DYFI ಇದೇ ನಿಟ್ಟಿನಲ್ಲಿ ಇವತ್ತು ಕೆಲಸವನ್ನ ಮಾಡಿದೆ. ನಾವು ಇವತ್ತು ತಾನೇ ಅದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿದ್ದೇವೆ. ನಾಳೆ ಇಲ್ಲ ನಾಡಿದ್ದು ನಾವು ಜಿಲ್ಲಾ ಸಾರಿಗೆ ಅಧಿಕಾರಿಗಳನ್ನು ಭೇಟಿ ಮಾಡುವಂತ ಒಂದು ಉದ್ದೇಶವಿದೆ. ಇಲ್ಲಿಗೆ ಬರುವಂತ ಒಂದು ಬಸ್ಸನ್ನು ನಿಲ್ಲಿಸುವಂತ ಪ್ರಯತ್ನಗಳು ನಡೆಯಿತು. ಒಂದು ಶ್ರೀಮಂತರ ಲಾಬಿ ಎಷ್ಟು ಜೋರಾಗಿದೆ ಅಂದ್ರೆ, ಈ ರೂಟ್ನಲ್ಲಿ ಓಡಾಡುವಂತ ಒಂದು ಬಸ್ಸು ನಾವೇ ಹೋರಾಟ ಮಾಡಿ ತಂದಂತ ಬಸ್ಸು, ತಾತ್ಕಾಲಿಕ ಪರ್ಮಿಟ್ ಮೇಲೆ ಓಡಾಡ್ತಾ ಇದೆ ಬಂತು, ಇದೇ ಬಸ್ಸು, ಬೇರೆ ಯಾವುದೂ ಅಲ್ಲ. ಇದರ ತಾತ್ಕಾಲಿಕ ಪರ್ಮಿಟ್ ಅನ್ನು ರದ್ದು ಮಾಡುವಂತ ಪ್ರಯತ್ನಗಳು, ಇದರ ವಿರುದ್ಧವೂ ಧ್ವನಿ ಎತ್ತೇವೆ. ಊರಿನ ಗ್ರಾಮದ ಜನರ ವಿರುದ್ಧ ಯಾರೆಲ್ಲ ಷಡ್ಯಂತ್ರಗಳನ್ನು ರೂಪಿಸ್ತಾರೋ ಅವರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ DYFI ಯಾವತ್ತು ಮುಂದೆ ನಿಲ್ಲುತ್ತೆ, ಗ್ರಾಮಸ್ಥರ ಜೊತೆ ನಿಲ್ಲುತ್ತೆ. ಗ್ರಾಮಸ್ಥರ ಪರವಾಗಿ ಯಾವುದೇ ರೀತಿಯ ಹೋರಾಟಕ್ಕೂ DYFI ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ
ನನ್ನ ಮಾತುಗಳನ್ನ ಮುಗಿಸ್ತೇನೆ. ಈಗ ನಡೆಸಿ ನಾಳೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಹಾಗೆಯೇ ಜಿಲ್ಲಾ ಸಂಸದರಿಗೆ, ಹಾಗೆಯೇ ಶಾಸಕರಿಗೆ, ಸಹಾಯಕ ನಿರ್ದೇಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ, ಹಾಗೆಯೇ ಕೊಣಾಜ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಆ ಮನವಿಯನ್ನು ನಾನು ತಮ್ಮ ಮುಂದೆ ಓದಿಕೊಳ್ಳುತ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮಾನ್ಯರೇ, ಶ್ರೀ ಅರೇಕಲ ಪಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮನೆ ನಿರ್ಮಿಸುವವರಿಗೆ ಕಡಿಮೆ ದರದಲ್ಲಿ ಮರಳು ಸಿಗುವ ರೀತಿಯಲ್ಲಿ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಮಂಗಳೂರು ತಾಲೂಕು ಅರೇಕಲ ಪಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮನೆ ನಿರ್ಮಿಸುವವರು ಮರಳು ಸಿಗದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಭಾಗದಲ್ಲಿ ಈ ಹಿಂದೆ ಯಂತ್ರಗಳನ್ನು ಬಳಸದೆ ಸಾಂಪ್ರದಾಯಿಕವಾಗಿ ಕೆಲವರು ಮರಳನ್ನು ತೆಗೆಯುತ್ತಿದ್ದರು. ಆದರೆ ಈಗ ಅದಕ್ಕೆ ಅವಕಾಶ ಇಲ್ಲದಿರುವ ಕಾರಣ ಮರಳು ಅಭಾವ ತೀವ್ರವಾಗಿದ್ದು ಕಟ್ಟಡ ನಿರ್ಮಿಸುವವರು ಮರಳು ಇಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇನ್ನೊಂದೆಡೆ ಕಟ್ಟಡ ಕಾರ್ಮಿಕರು ಸ್ಥಗಿತಗೊಂಡಿರುವ ಕಾರಣ ಕಾರ್ಮಿಕರು ಕೆಲಸ ಇಲ್ಲದೆ ಕಷ್ಟ ಅನುಭವಿಸುತ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಕ್ಷೇತ್ರದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಕಡಿಮೆ ದರದಲ್ಲಿ ಅಂದರೆ 2,000 ರೂಪಾಯಿಗಳಿಗೆ ಮನೆ ಬಾಗಿಲಿಗೆ ಮರಳು ಒದಗಿಸುವ ಭರವಸೆ ನೀಡಿದ್ದರು. ಈ ಸುದ್ದಿ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಬಿತ್ತರವಾಗಿತ್ತು. ಆದರೆ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಹೀಗಾಗಿ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಮತ್ತು ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘ ಇಂದು ಗ್ರಾಮ ಚಾವಡಿ ಜಂಕ್ಷನ್ನಲ್ಲಿ ಈ ಬಗ್ಗೆ ಪ್ರತಿಭಟನೆ ಒತ್ತಾಯ ಸಭೆ ನಡೆಸಿ ಈ ಭಾಗದ ಜನರಿಗೆ ಕಡಿಮೆ ದರದಲ್ಲಿ ಸುಲಭವಾಗಿ ಮರಳು ಸಿಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಒತ್ತಾಯಿಸುತ್ತಿದ್ದೇವೆ. ಈ ಮನವಿಯನ್ನು ನಾಳೆ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೆಯೇ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ನೀಡಲಿಕ್ಕಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೂ ಧನ್ಯವಾದಗಳು ಹಾಗೂ ಮಾಧ್ಯಮಗಳಿಗೂ ಧನ್ಯವಾದಗಳು. ಈ ಸಭೆ ಇಲ್ಲಿಗೆ ಮುಕ್ತಾಯವಾಗ್ತದೆ.